ಬರೀ ಬಂಗುಡೆಯನ್ನ ಜೀವನ ಗೆತ್ತಿದ್ದೈತೆ ನಿಕ್ಕನ್ನಗ ರೋಡ್ ಬಾಕಲು ಬರ್ತಿದ್ದೀವಿ ಇಲ್ಲೂ ಬಿಡೋಡು ಒಂದು ಬಂತರಕ್ಕಿ ನ್ಯಾಯ ಓದುವಂಕನ ಕೂಪುನ ಪುಂಜಾಲಕಟ್ಟೆ ಚಾರ್ಮಾಡಿ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯ ಅಧಿಕಾರಿಗಳು ಎಂದು ಹೇಳಿಕೊಂಡು ಮನೆ ಬಾಗಿಲಿಗೆ ಬಂದ ಅಪರಿಚಿತ ವ್ಯಕ್ತಿಗಳು ನಿಮ್ಮ ಮನೆ ಜಾಗ ರಸ್ತೆ ಬಿಡಬೇಕು ಎಂದು ಭಯ ಹುಟ್ಟಿಸಿದ್ದಾರೆ. ಇಲ್ಲೇ ಹುಟ್ಟಿ ಬೆಳೆದವರು ನಾವು. ನಮ್ಮ ಅಜ್ಜ ಅಜ್ಜಿ ಕಾಲದಿಂದಲೂ ಇಲ್ಲಿ ವಾಸವಿದ್ದೇವೆ. ನಾವು ಮನೆ ಬಿಡುವುದಿಲ್ಲ. ನಮ್ಮ ಎದೆಯ ಮೇಲೆ ಜೆಸಿಬಿ ಹೋಗಲಿ ಎಂದು ಮುಂಡಾಜೆ ಗ್ರಾಮದ ಮಜಲು ನಿವಾಸಿ ದಲಿತ ಮಹಿಳೆ ಕುನ್ನಿಗ ತಮ್ಮ ಪ್ರತಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಬೆಳ್ತಂಗಡಿ ತಾಲೂಕು ಮುಂಡಾಜೆ ಗ್ರಾಮದ ಮಜಲು ಎಂಬಲ್ಲಿನ ಸರ್ವೆ ನಂಬರ್ 142/3ರಲ್ಲಿ 0.50 ಎಕರೆ ಜಾಗವು ದಲಿತ ಮಹಿಳೆ ಕುನ್ನಿಗ ಎಂಬರುವ ಸ್ವಾಧೀನತೆಯಲ್ಲಿದ್ದು, ಕುನ್ನಿಗ, ಕರ್ಮಿನ ಹಾಗೂ ವಾಸು ಎಂಬವರ 3 ಕುಟುಂಬಗಳು ಇದೇ ಜಾಗದಲ್ಲಿ ವಾಸ್ತವ್ಯವಿದ್ದಾರೆ. ಈ ಪೈಕಿ 9 ಸೆಂಟ್ಸ್ LRY 6/1981-82ರಂತೆ 1984ರ ಪ್ರಕಾರ ಕುನ್ನಿಗ ಅವರು ಮಂಜೂರಾದ ಸ್ವಂತ ಜಮೀನಿನಲ್ಲಿ ಡೋರ್ ನಂಬರ್ 2-4ರಲ್ಲಿ ವಾಸ್ತವ್ಯವಿದ್ದಾರೆ. ಕುಟುಂಬದ ಹಿರಿಯರ ನಂತರ ಸುಮಾರು 50 ವರ್ಷಗಳ ಹಿಂದಿನಿಂದಲೂ ಇಲ್ಲಿ ವಾಸ್ತವ್ಯವಿದ್ದೇವೆ. ಜಾಗದಲ್ಲಿ 40 ವರ್ಷಗಳಷ್ಟು ಹಿಂದಿನ ಬಾವಿ ಇದ್ದು, ಕುಡಿಯುವ ನೀರಿಗಾಗಿ ಸಾಲ ಮಾಡಿ ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಬಾವಿಯನ್ನ ಅಭಿವೃದ್ಧಿಪಡಿಸಿದ್ದೇವೆ. ನನ್ನ ಜಾಗದಲ್ಲಿ ಸುಮಾರು 25 ತೆಂಗಿನ ಮರಗಳು ಮತ್ತು ಅಡಿಕೆ ಮರಗಳಿದ್ದು, ಬೇರೆ ಮನೆಯಾಗ್ಲಿ ಜಾಗವಾಗ್ಲಿ ನಮಗಿಲ್ಲ. ಆದರೆ ಇದೀಗ ನಮ್ಮ ಜಾಗ ಪುಂಜಾಲಕಟ್ಟೆ ಚಾರ್ಮಾಡಿ ಹೆದ್ದಾರಿ 73ರ ಅಗಲೀಕರಣಕ್ಕಾಗಿ ಸ್ವಾಧೀನಗೊಳ್ಳಲಿದೆ ಎಂದು ಪ್ರಕಟಣೆ ಬಂದಿದೆ ಎಂದು ವಿಧವೆ ಮಹಿಳೆ ಕುನ್ನಿಗ ಆತಂಕ ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಅಧಿಕಾರಿಗಳೆಂದು ಹೇಳಿಕೊಂಡು ಬೇರೆ ಬೇರೆ ಅಧಿಕಾರಿಗಳು ನನ್ನ ಜಾಗಕ್ಕೆ ಅಕ್ರಮವಾಗಿ ಪ್ರವೇಶಿಸಿ ಸ್ಥಳ ಪರಿಶೀಲನೆ ಮಾಡುತ್ತಿದ್ದಾರೆ. ಆದರೆ ಸರಿಯಾದ ಮಾಹಿತಿ ನೀಡುತ್ತಿಲ್ಲ, ನೋಟಿಸ್ ಅನ್ನು ನೀಡಿಲ್ಲ. ದಿನಕ್ಕೊಂದು ರೀತಿಯಲ್ಲಿ ಬಂದು ಭಯ ಹುಟ್ಟಿಸುತ್ತಿದ್ದಾರೆ. ನಮ್ಮ ಜಾಗವನ್ನ ಹೆದ್ದಾರಿಗೆ ಬಿಡಬೇಕಾದ್ರೆ ನಾವೆಲ್ಲಿ ಹೋಗಬೇಕು ಎಂದು ಮಾಧ್ಯಮ ಪ್ರತಿನಿಧಿಗಳ ಮುಂದೆ ಗದ್ಗದಿತರಾಗಿ ಕುನ್ನಿಗ ಪ್ರಶ್ನಿಸಿದರು. ಬಂಡೇರಕ್ಲಿ ಬಿಡೋಡು ರೋಡ್ ಬರ್ತೀನಿ, ಮಾರ್ಗ ಬರ್ತೀನಿ, ಮಾರ್ಗ ಬರ್ತೀನಿ ಅಂತ ಓಡಿ ಹೋಗ್ತೀನಿ. ಇವಾಗ ಬಂಗುಡೆ ಜೀವನ చెప్పున ఇంకా అంజు కండని కూడా ఇజ్జంకి జోకులు పడుతుంది ఏనిప్పున నీకు కొంచెం 4 తారేనా మాట మంచిది కొంచెం 10 ఇవో తారేండు కొంచెం కంగದೇನು ಬರೀ ಬಂಗುಡೆಯನ್ನ ಜೀವನ ಗೆತ್ತಿದ್ದೈತೆ ನಿಕ್ಕನ್ನಗ ರೋಡ್ ಬಾಕಲು ಬರ್ತಿದ್ದೀವಿ ಇಲ್ಲೂ ಬಿಡೋಡು ಒಂದು ಬಂತರಕ್ಕಿ ನ್ಯಾಯ ಓದುವಂಕನ ಕೂಪುನ ಒಂದು ಅಂಜು ನಕಲಿನಲ್ಲಿ ಇತ್ತಂದು ಇದು ಒಂದು ಜಾಗ ಕೇಂದ್ರ ಕರೋಡು ಕೈ ಬಿದ್ದಿದ್ದೀನಿ. ಭೂಸ್ವಾಧೀನದ ಆತಂಕದಲ್ಲಿರುವ ಬಡ ದಲಿತ ಮಹಿಳೆ ಕುನ್ನಿಗ ರಾಷ್ಟ್ರೀಯ ಹೆದ್ದಾರಿ ಭೂ ಸ್ವಾಧೀನಾಧಿಕಾರಿಗಳಿಗೂ ಮನವಿ ನೀಡಿದ್ದು, ಇದಕ್ಕ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗಳಿಗೂ ನೀಡಿದ ಮನವಿಯಲ್ಲಿ ಹೆದ್ದಾರಿ ಭೂ ಸ್ವಾಧೀನದ ಬಗ್ಗೆ ಸರಿಯಾದ ಮಾಹಿತಿ ನೀಡುವಂತೆ ಭೂ ಸ್ವಾಧೀನಾಧಿಕಾರಿಗಳಿಗೆ ನಿರ್ದೇಶನ ನೀಡಬೇಕಾಗಿ ಹಾಗೂ ತಮ್ಮ ಜಾಗ, ಮನೆ, ಬಾವಿ, ಅಡಿಕೆ, ತೆಂಗಿನ ಮರಗಳನ್ನು ಉಳಿಸಿಕೊಡಬೇಕಾಗಿ ಅತಂತ್ರತೆಯ ಆತಂಕದಲ್ಲಿರುವ ದಲಿತ ಮಹಿಳೆ ಕುನ್ನಿಗ ವಿನಂತಿಸಿಕೊಂಡಿದ್ದಾರೆ.